ಜವಣಿರೆಗ್ ಇತದ ಫ್ಯಾಷನ್ ಆಯ್ನ ಟ್ಯಾಟೂ ಪಾಡುನ ಸೇವೆಯನ್ನು ಒದಗಾವುನ ಟ್ಯಾಟೂ ಡ್ರಿಫ್ಟ್ ಹೊಸ ಸಂಸ್ಥೆ ತೊಕ್ಕೋಟದ ಗಂಗಾ ಕಾಂಪ್ಲೆಕ್ಸ್ ಐತರ ಕಾಂಡೆ ಉದಿಪನಾಥನ್. I don't like it 새벽에 발견 언제부턴가 변했던 건 너의 시선 순수한 어린 척 기억들이 녹아 너와 다른 걸로 들렸다고 해서 모두 똑같아 찍어낸 듯한 이 세계 모습이 다를 뿐인데 굴린 대체 내게만 쉬워 왜 다가가려 해도 내게 문을 닫은 채 눈가린 채 귀 닫은 채 내게 손가락질해 난 너와 같은 존재 왜 밀어내려 하는데 So black and blue 왜 맘속에 박힌 tattoo 어째서 내게 자꾸 다르지 않아 너와 내 말투 그렇지만 내겐 아픔의 이유 내 안에 박힌 tattoo 어째서 내게 자꾸 이런 나도체 너의 일부 받아들여 모르다 우린 아픔의 치유 You don't like it 누군가의 편견 내 몸에 깊이 새겨진 꽃다른 식사 꿈꿨던 건 나비 같은 자유로운 법 너와 나를 얼른 들렸다고 해서 정답은 없잖아 왜 그렇게 넌 날 밀어내 So black and blue 왜 내 맘속에 박힌 tattoo 어째서 내게 자꾸 다르지 않아 너와 내 말투. ಕುಡ್ಲದ ಪುಗಡ್ತದ ಉದ್ಯಮಿ ಶ್ರೀ ಅರ್ಜುನ್ ಮೋರಸ್ ರಿಬ್ಬನ್ ಕಟ್ ಮಲ್ತದು ತುಡರ್ ಬೆಳಗಾದ ಟ್ಯಾಟೂ ಡ್ರಿಫ್ಟ್ ಸಂಸ್ಥೆಗೂ ಉದಿಪನದ ಚಾಲನೆ ಕೊಡ್ದು ಮಾಲಕೇರು ಪ್ರಜ್ವಲ್ರಿಗೆ ಅಭಿನಂದನೆ ಸಂದಾಯರು. ಮಿತ ಈ ಒಂದು ಟ್ಯಾಟೂ ಡ್ರಿಫ್ಟ್ ಈ ಒಂದು ಸ್ಟುಡಿಯೋ ಬಾರಿ ಒಂದು ವಿಭಿನ್ನ ರೀತಿಡ್ ಉದ್ಘಾಟನೆ ಆಗ್ತದೆ ಅಂಚನೆ ಈ ಒಂದು ಸಂಸ್ಥೆದ ಗುರಿಕಾರ ಅಂಚನ ಪ್ರಜ್ವಲ್ ಇಂಬೇರ್ನ ಡ್ಯಾಡಿ ಇಂಬೇರ್ಲ ಈ ಒಂದು ದೀಪನ ಉದೀಪನ ಮಲ್ತದೆ ಈ ಒಂದು ಸಂಸ್ಥೆಗೆ ಚಾಲನೆ ಕೊಡೋದು ಅಂಚನೆ ಪ್ರಜ್ವಲ್ ಇರ್ಲ ಪ್ರಜ್ವಲ್ನ ಅಮ್ಮೇರು ಶ್ರೀ ದೇವದಾಸ್ ಬಕ ಅಜ್ಜಿ ಈ ಪೊರ್ತು ಒಟ್ಟಿಗೆ ಇತ್ತೇರು. ಶ್ರೀ ನಿಖಿಲ್ ರಾಜ್ ಎದ್ಕೊಂಡು ಟ್ಯಾಟೂ ಡ್ರಿಫ್ಟ್ ಸಂಸ್ಥೆದ ಬಗೆಟ್ ಪ್ರಾಸ್ತಾವಿಕವಾದ ಪಾತೇರಿಯರು. ಅರ್ಥ ಬಿರ್ತಿನ ಮೋಕಡೆ ಎದ್ಕೊಂಡು ಇತ್ತೆ ಒಂದು ಪೊರ್ಲುದ ಲೇಸಿಗೆ ಮಾತ್ರ ಇಲ್ಲ ಸ್ವಾಗತ ಮಾಡ್ತೊಂದಿಲ್ಲ ಇನ್ನಿತ ಬಾರಿ ಒಂದು ಪೊರ್ಲುದ ಗಳಿಗೆಡು ಈ ಒಂದು ತೊಕ್ಕೋಟು ಪರಿಸರಡು ಎಂಕಲ್ ಟ್ಯಾಟೂ ಡ್ರಿಫ್ಟ್ ಪಂಪಿನ ಈ ಒಂದು ವಿಭಿನ್ನವಾಯಿನ ಟ್ಯಾಟೂ ಸ್ಟುಡಿಯೋ ಇನಿ ಉದ್ಘಾಟನೆ ಒಂದುಂಡು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೈದಿನ ಚಿತ್ತಿನ ಮಾತ ಬಿನ್ನಿರೆಲ್ಲ ಬಾರಿ ಮೋಕೆಡು ಈ ಒಂದು ಸಂಸ್ಥೆದ ಪರವಾದ ಅತ್ತಂಡ ಈ ಒಂದು ಸ್ಟುಡಿಯೋದ ಪರವಾದ ಈ ಒಂದು ಸಂಸ್ಥೆದ ಗುರಿಕಾರ ಏನಂಚಿನ ಪ್ರಜ್ವಲ್ ಎಂಬೇರ್ನಲ್ಲ ಪರವಾದ ಮಾತೆರೆಲ್ಲ ಎದ್ದುಕೊಂಡೊಂದು ಇನ್ನಿತ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಎಂಕೆಲ್ಲ ಲೆಪ್ಪುಗೂ ಒಬ್ಬರೊಂದು ಈ ಒಂದು ಲೇಸಿಗೆ ಮಲ್ಲ ಬಿನ್ನೆರಾದ ಬೈದಿನ ಚಿತ್ತಿನ ಅರ್ಜುನ್ ಮೋರೆಸ್ ಉದ್ಯಮಿ ಕುಡ್ಲದ ಬಾರಿ ಮಲ್ಲ ಒಂದು ಉದ್ಯಮಿ ಇಮೆರೆಗ್ಲ ಮಾತರ್ನ ಪರವಾದ ಎಂಕೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆ ಈ ಒಂದು